ನಿಗಮದ ಮೇಲೆ ಕಣ್ಣಿದೆಯಾ? ದಿವ್ಯಪ್ರಭಾ ಗೌಡ ಅವರ ಸ್ಪರ್ಧೆ ಕಾಂಗ್ರೆಸ್ಗೆ ಸವಾಲಾಗಬಹುದು. ನಾಮಪತ್ರ ಸಲ್ಲಿಕೆ ವೇಳೆ ತಾವು ಹೇಳಿದ್ರಿ ಈ ಬಾರಿ ಸಮ್ಮಿಶ್ರ ಸರ್ಕಾರನೇ ಬರೋದು ಅನ್ನುವಂಥದ್ದು. ಹೇಗೆ ನಿಮಗೆ ಕಾಂಗ್ರೆಸ್ನಲ್ಲಾಯ್ತು ಹಾಗೆ ಜೆಡಿಎಸ್ ನಲ್ಲೂ ಆಗಿದೆ ಅಲ್ಲ. ನಾಯಕರನ್ನ ಬೆಳೆಸ್ತೀವಿ, ನಾಯಕತ್ವವನ್ನು ಕೊಡ್ತೀವಿ, ಜನತಾ ದಳವನ್ನು ಇಲ್ಲಿ ಸ್ಟ್ರಾಂಗ್. ಜನರಲ್ಲಿ ಒಂದು ಪ್ರಶ್ನೆ ಇದೆ, ದಿವ್ಯಪ್ರಭಾ ಗೌಡ ಎಲ್ಲಿನವರು ಅನ್ನುವಂಥದ್ದು. ಅಂದ್ರೆ ಹೆಚ್ಚಿನವರಿಗೆ ತಮ್ಮ ಸ್ಥೂಲವಾದ ಪರಿಚಯ ಇಲ್ಲ. ಆ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ದಿವ್ಯಪ್ರಭಾ ಗೌಡ ಮೂಲತಃ ಎಲ್ಲಿನವರು, ಪುತ್ತೂರಿಗೆ ಬಂದದ್ದು ಯಾವಾಗ, ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಯಾವಾಗ ಅಂತ? ನಾನು ಹುಟ್ಟಿದ್ದು ಬೇಲೂರಿನಲ್ಲಿ, ಹಾಸನ ಜಿಲ್ಲೆ ಬೇಲೂರು. ಹಾಸನ ಜಿಲ್ಲೆಗೂ JDSಗೂ ಬಹಳ ನಂಟಿದೆ. ಸೊ ಹೌದು, ನಾನೊಂದು ಒಕ್ಕಲಿಗ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಮಕ್ಳು. ರೈತರು, ನಮ್ಮ ತಂದೆ ಕೃಷಿಕರಾಗಿದ್ರು, ಜೊತೆಗೆ ಪಂಚಾಯತ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಡೆವಲಪ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಹಳ್ಳಿಯಲ್ಲೇ ಹುಟ್ಟಿದ್ದು. ನನಗೆ ಹಳ್ಳಿ ಅಂದರೆ ಕೂಡ ಇಷ್ಟ. ನಾನು ಹುಟ್ಟಿದ ಹಳ್ಳಿಯಲ್ಲಿ 1978 ನಾನು ಹುಟ್ಟಿದ್ರು ಕೂಡ ಆ ಒಂದು ಅದೆಲ್ಲ ತೋಟಗಳ, ಮಲೆನಾಡು ತೋಟಗಳ ಏರಿಯಾ, ಎಸ್ಟೇಟ್, ಕಾಫಿ ಎಸ್ಟೇಟ್, ಗದ್ದೆ ಅಲ್ಲಿ ಇದ್ದದ್ದು. ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ, ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ನಮ್ಮನೆ ಕರೆಂಟ್ ಇತ್ತು. ಆ ಕರೆಂಟು ಏನು ಗೊತ್ತಲ್ಲ, ಹಳ್ಳಿಗಳ ಕಡೆ ಆಗ ಒಂದು ಗಾಳಿ ಜೋರಾಗಿ ಬೀಸಿದ್ರೆ ಕರೆಂಟ್ ಹೋಗ್ತಿತ್ತು. ಮಳೆಗಾಲದಲ್ಲಿ ವಾರಾನ್ಗಟ್ಲೆ ಕರೆಂಟ್ ಇರಲಿಲ್ಲ. ಸೊ ನಾವು ಎಷ್ಟೇ ರೈತ ಆಸ್ತಿವಂತರಾಗಿದ್ರು ಕೂಡ ಈ ಸಣ್ಣ ಸಣ್ಣ ಪ್ರಾಬ್ಲಮ್ಗಳನ್ನೆಲ್ಲ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೆ, ಅನುಭವ ಇದೆ. ಹಳ್ಳಿ ವಾತಾವರಣ, ರೈತರು, ನಮ್ಮ ತಂದೆ ಕೃಷಿ ಮಾಡುವಾಗ ನೋಡ್ತಿದ್ವಿ ಅವರ ಓಡಾಟ, ಅವರ ಕಷ್ಟ ಎಲ್ಲವನ್ನು ಕಣ್ಣಲ್ಲಿ ನೋಡಿ ಬೆಳೆದವಳು, ಹಳ್ಳಿಯ ಮಲೆನಾಡು ವಾತಾವರಣ. ಸೊ ಶಿಕ್ಷಣವನ್ನೆಲ್ಲ ಬೇಲೂರಲ್ಲೇ ಮುಗಿಸ್ಕೊಂಡೆ. ಅದು ಬಹಳ ಬಸ್ ಇರ್ತಿರ್ಲಿಲ್ಲ, 2 ಕಿಲೋಮೀಟರ್ಸ್ ನಡೆದು ಹೋಗಿ ಬಸ್ ಕ್ಯಾಚ್ ಮಾಡಬೇಕಾಗಿತ್ತು. ಆವಾಗ ಯೋಚನೆ ಮಾಡ್ತಿದ್ದೆ, ಬೇರೆಯವರೆಲ್ಲ ಬಸ್ಸಲ್ಲಿ, ನಮಗೂ ಸಹ ನಮ್ಮ ಊರಿಗೆ ಈ ಥರ ಬಸ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ, ಮನೆ ಎದುರುಗಡೆಗೆ ಬಸ್ ಬಂದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ನಾನು ಅವಾಗಲೇ ಆ ಒಂದು ಮೂಲಭೂತ ಸೌಕರ್ಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮತ್ತು ಆನಂತರ ಮದುವೆಯ ವಿಚಾರ ಬಂದಾಗ ಅಲ್ಲೂ ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದು ಕೃಷಿಕರನ್ನೇ. ಎಷ್ಟೋ ಇಂಜಿನಿಯರ್ ಮತ್ತು ಅಫಿಷಿಯಲ್ಸ್ ಪ್ರಪೋಸಲ್ ಬಂದರೂ ನಾನು ಬೇಡ ಅಂತ ಹೇಳಿದೆ. ನನಗಿಲ್ಲ, ನಂಗೆ ತೋಟ ಮನೆ ಇದ್ದವರೇ ಬೇಕು, ಹಳ್ಳಿ ಬೇಕು ಅಂತ. ನನಗೆ ನಮ್ಮ ಮನೇಲೆಲ್ಲ ನಗಾಡೋರು, ಎಲ್ಲ ಹೆಣ್ಮಕ್ಳು ಜಾಬ್ನವ್ರು ಬೇಕಂದರೆ ಇವಳು ರೈತರು ಬೇಕು ಅಂತ ಹೇಳ್ತಾಳೆ, ತೋಟ ಇರೋರು ಬೇಕು ಅಂತ ಹೇಳ್ತಾರೆ. ಸೊ ಆನಂತರ ಮದುವೆಯಾಗಿ ಬಂದೆ. ಮದುವೆಯಾಗಿ ಬಂದಾಗ ನನ್ನ ಹಸ್ಬೆಂಡ್ ಫುಲ್ 24/7 ಪೊಲಿಟಿಷಿಯನ್. ಅವ್ರು ನನ್ನ ಮದುವೆ ಆದಾಗಲೇ ಪಂಚಾಯತ್ ಮೆಂಬರ್ ಇದ್ದರು. ಸೊ ಮನೆಯಲ್ಲಿ ಜನಗಳು ಅವರನ್ನು ತುಂಬ ಪ್ರೀತಿಸ್ತಾ ಇದ್ರು. ಜನ ತುಂಬ ಹೆಲ್ಪಿಂಗ್ ನೇಚರ್ ಅವರಿಗೆ. ಯಾಕೆಂದರೆ ಅವ್ರು ಸತತ ಅವರ ವಾರ್ಡಲ್ಲಿ 5 ಬಾರಿ ಗೆದ್ದಿದ್ದಾರೆ. ಸೋಲಿಲ್ಲದ ಸರ್ದಾರ ಅಂತಾನೆ ಸುಳ್ಯ ತಾಲೂಕಿನಲ್ಲಿ ಹೇಳ್ತಾರೆ. ಚಿಲ್ತಡ್ಕ ಫ್ಯಾಮಿಲಿ ನಮ್ಮದು, ಪರಶುರಾಮ್ ಚಿಲ್ತಡ್ಕ ಅಂತ ಅವ್ರ ಹೆಸರು. ಸೊ ಬಹಳ ಅಲ್ಲಿ ಅವರ ಗುಣ ನಡವಳಿಕೆ ಮತ್ತು ಅವ್ರ ಜನರ ಜೊತೆ ಮಿಂಗಲ್ ಆಗ್ತಿದ್ದಿದ್ದು ಬಿಹೇವಿಯರ್ ಎಲ್ಲ ನೋಡುವಾಗ ನನಗೆ ಅದು ಒಂದು ಇನ್ಫ್ಲೂಯೆನ್ಸ್ ಆಯಿತು, ನನ್ನ ಹಸ್ಬೆಂಡ್ ವಿಚಾರ. ಆಮೇಲೆ ಕೆಲವು ವಿಷಯದಲ್ಲಿ ಅವರ ರಾಜಕೀಯದಲ್ಲಿ ಬೇರೆಯವರು ಅವರಿಗೆ ಪ್ರಾಬ್ಲಮ್ ಕೊಡ್ತಿದ್ದಿದ್ದು ನೋಡಿ ನಾನು ಸ್ವಲ್ಪ ರೆಬೆಲ್ ಆಗ್ತಿದ್ದೆ. ಅದು ಯಾಕೆ, ನೀವು ಯಾಕೆ ಹೆದರಬೇಕು, ನೀವು ಇದು ಮಾಡಿ, ಇಲ್ಲ ನಾವು ಹಾಗೆ ಮಾಡಿದ್ರಿಗಾಗತ್ತೆ ಅಂತ. ಸೊ ಅವ್ರಿಗೆ ನಾನು ಅಡ್ವೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪಂಚಾಯತ್ ಅಧ್ಯಕ್ಷರಾಗಿ ನಾವಿಬ್ರು ಗಂಡ ಹೆಂಡತಿ ಭಾಳ ರಾಜಕೀಯವನ್ನು ಚರ್ಚೆ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಜನಗಳು ಬರ್ತಿದ್ರು. ಅಧ್ಯಕ್ಷರಾದಾಗ ಜನಗಳು ಹೆಲ್ಪಿಗೆ ಬರ್ತಿದ್ರು, ತುಂಬ ಹೋರಾಟಗಳೆಲ್ಲ ನಡೀತಾ ಇರ್ತಿತ್ತಲ್ಲ. ಸೊ ಅದೊಂದು ಇನ್ಫ್ಲುಯೆನ್ಸ್ ಆಯ್ತು ನಾನು ಪಾಲಿಟಿಕ್ಸಿಗೆ ಬರಲಿಕ್ಕೆ. ಮತ್ತು ಪುತ್ತೂರು ವಿಚಾರಕ್ಕೆ ಬರುವಾಗ ನಾನು ಪುತ್ತೂರಿಗೆ ಹೇಗೆ ಬಂದೆ, ಸುಳ್ಯದವಳು ಅಂತ ನಿಮಗೆಲ್ಲ ಒಂದು ಪ್ರಶ್ನೆ. ಸೊ ನಾನು ನನ್ನ ಮಕ್ಳು ಎಜುಕೇಷನ್ ಮಾಡಿದ್ದು ಪುತ್ತೂರಲ್ಲಿ, ಅಂಬಿಕಾ ಆ್ಯಂಡ್ ಸುಧಾನಲ್ಲಿ. ಸೊ ನಮಗೆ ಸುಳ್ಯ ಮೀಸಲಾತಿ ಕ್ಷೇತ್ರ ನಿಮಗೆಲ್ಲ ಗೊತ್ತೇ ಇದೆ. ಸೊ ನಮಗೆ ಒಕ್ಕಲಿಗ ಕಮ್ಯುನಿಟಿಯವರಿಗೆ ಅವಕಾಶ ಇರುವಂಥದ್ದು ಪುತ್ತೂರು ಆ ಬೆಳ್ತಂಗಡಿ. ಸೊ ನಮಗೆ ಪುತ್ತೂರು ಭಾಳ ಹತ್ತಿರದ ಒಂದು ಕ್ಷೇತ್ರ ಆದ ಕಾರಣ ಪುತ್ತೂರಿಗೆ ಪ್ರಯತ್ನ ಮಾಡ್ಬೋದು. ಇದಕ್ಕೆ ಮೊದಲು ಮಾಡಿದದ್ದು ಕೂಡ ಇದೆ, ವೆಂಕಟರಮಣ ಗೌಡ್ರು ಇರ್ಬೋದು, ಸುಬ್ರಹ್ಮಣ್ಯ ಗೌಡ್ರು ಇರ್ಬೋದು. ಸೊ ನನಗೆ ಆ ಒಂದು ಅವಕಾಶ ಬಂತು. ಆದ ಕಾರಣ ಪುತ್ತೂರಿಗೆ ರಾಜಕೀಯವಾಗಿ ನಾನು ಎಂಟ್ರಿ ಆದೆ. ಸೊ ಅಷ್ಟೇ ವಿಚಾರ, ಹೇಗೆ ಬಂದ್ವಿ ಪುತ್ತೂರಿಗೆ ಮತ್ತೆ ವ್ಯವಹಾರ ಕ್ಷೇತ್ರ ಕೂಡ ಇದನ್ನೇ ನಾನು ಮಾಡಿಕೊಂಡು ಸಮಾಜ ಸೇವೆಯನ್ನ ಮಾಡ್ತಾ ಇಲ್ಲೇ ಮುಂದುವರೆದೆ. ಕೃಷಿಕರನ್ನ ಮದುವೆ ಆಗಿದ್ದೀನಿ ಅಂತ ಬರೀ ಹೆಮ್ಮೆ ಅಂತ ಹೇಳಿದ್ರಿ. ಆಗ JDS 2 ಲಕ್ಷ ಇರಲಿಲ್ಲ, ಪ್ರಣಾಳಿಕೆ ಇದ್ರೆ 2 ಲಕ್ಷ ಸಿಕ್ತಿತ್ತು ಖಂಡಿತ, ಶಾಪಿಂಗ್ ಮಾಡ್ಬೋದಿತ್ತು. ಓಕೆ, ಈಗ ಪುತ್ತೂರಿನ ಬಗ್ಗೆ ನಿಮ್ಮ ಕನಸೇನು? ಪುತ್ತೂರಿಗೆ ನೀವು ಏನು ಮಾಡಕ್ಕೆ ಹೊರಟಿದ್ದೀರಿ?
ಎಲ್ಲರ ಹತ್ರ ಕೇಳುವಂಥ ಪ್ರಶ್ನೆ. ಯಾಕೆಂತಂದರೆ ಪುತ್ತೂರಿಂದ ನಿಂತೇನೆ, ಸುಳ್ಯದಿಂದ ಬಂದೇನೆ, ಇಲ್ಲಿ ಮೀಸಲಾತಿ, ಅಲ್ಲಿ ಮೀಸಲಾತಿ ಇದೆ, ಇಲ್ಲಿ ಮೀಸಲಾತಿ ಇಲ್ಲ, ತನ್ನ ಸಮುದಾಯ ಜಾಸ್ತಿ ಇದೆ, ಅವರಿಗೆಲ್ಲರಿಗೂ ಕೂಡ ನ್ಯಾಯ ಕೊಡಬೇಕು, ಮಹಿಳೆಯರ ಪರವಾಗಿ ನಿಲ್ತೇನೆ, ಎಲ್ಲವನ್ನು ಹೇಳ್ತೀರಿ. ಈಗ ಪುತ್ತೂರಿಗೆ ಕಾಂಗ್ರೆಸ್ನಲ್ಲಿದ್ದಂಥ ದಿವ್ಯಪ್ರಭಾ ಈಗ JDSಗೆ ಬಂದಿದ್ದಾರೆ. JDSಗೆ ಬಂದಿರೋ ಅಭ್ಯರ್ಥಿ ಸುಳ್ಯದವರು ಅಂತ ಯಾರು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಆಶಾ ತಿಮ್ಮಪ್ಪ ಗೌಡ್ರು ಕೂಡ ಸುಳ್ಯದವರು, ಸುಳ್ಯ ತಾಲೂಕಿನವ್ರವರು, ಸುಳ್ಯದ ಹೆಣ್ಮಗಳಲ್ವಾ. ಸೊ ನಾನು ಕೂಡ ಸುಳ್ಯ ತಾಲೂಕಿಗೆ ಸೇರಿದವಳು. ನಾನು ಪುತ್ತೂರಲ್ಲಿ 6 ವರ್ಷದಿಂದ ನಿರಂತರ ಇಲ್ಲೇ ಇದ್ದೇನೆ. ಜನರ ಕೆಲಸ, ಪಾರ್ಟಿ ವರ್ಕ್, ನನ್ನ ಸೊಸೈಟಿ ಎಲ್ಲ ನೋಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಮೊದಲು ಕೂಡ DV ಸದಾನಂದ ಗೌಡ್ರು ಸುಳ್ಯ ತಾಲೂಕಿನವರೇ. ಯಾರು ಕೂಡ ದಿವ್ಯಪ್ರಭಾ ಸುಳ್ಯದವರು, ಅವ್ರಿಗೆ ಓಟ್ ಕೊಡಬೇಡಿ, ಅವ್ರಿಗೆ ಕೆಲಸ ಮಾಡೋಕ್ಕೆ ಸಿಕ್ಕೋಲ್ಲ ಅಂತ ಹೇಳೋ ಅವಕಾಶ ಇಲ್ಲ. ಹಾಗೆ ಹೇಳಿದರೆ ಅವರ ಮನೆಯಲ್ಲೇ ಇದ್ದಾರೆ ಸುಳ್ಯ ತಾಲೂಕಿಂದ ಬಂದಂಥವ್ರು. ಸೊ ಪುತ್ತೂರಿನಲ್ಲಿ ಏನೆಲ್ಲ ಆಗಬೇಕು ಅಂತ ಇಂಥದ್ದೇ ಆಗಬೇಕು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ, ಪುತ್ತೂರು ಜನತೆಗೆ ಅನ್ನೋ ನನ್ನದೊಂದು ಗುರಿ ಇದೆ. ಖಂಡಿತ ಅವಕಾಶ ಆದರೆ 5 ವರ್ಷದಲ್ಲಿ ಎಲ್ಲವನ್ನು ಸಂಪೂರ್ಣ ಮಾಡಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋ ಆಸೆ ನನಗಿದೆ. ನಾನು ಪ್ರತಿ ಗ್ರಾಮ ಹೋಗುವಾಗ, ನಗರದಲ್ಲಿ ಹೋಗುವಾಗ ಜನರು ಹೇಳ್ತಾ ಇದ್ರು, ಈಗ ಮೇಯ್ನ್ ಇರೋದು ಒಂದು ಸಿಂಗಲ್ ಸೈಟ್ ಇಶ್ಯೂ ಪ್ರಾಬ್ಲಮ್, ಬಹಳಷ್ಟು ಸಮಸ್ಯೆ ಇರುವಂಥದ್ದು ಸಿಂಗಲ್ ಸೈಟ್. ನಾನು ಕಟ್ ಮಾಡಿ ಕೊಟ್ಟರೆ ಈಗ ಅದರದ್ದು ಒಂದು ಇಶ್ಯೂ ಇದೆ. ಅದು ಕಾನೂನಲ್ಲೇ ಆ ಥರ ಬಂದಿರೋ ಕಾರಣ ಅದನ್ನು ಕಾನೂನನ್ನು ಒಂದು ತಿದ್ದುಪಡಿನ ಅಥವಾ ಅದನ್ನು ಸರಿ ಮಾಡಿಸುವಂತಹ ಒಂದು ಮೇಯ್ನ್ ಟಾರ್ಗೆಟ್ ನಂದದು ಆ ಸಿಂಗಲ್ ಸೈಟ್ದು ಪ್ರಾಬ್ಲಮ್. ಅದನ್ನ ಸಾಲ್ವ್ ಮಾಡಿಸುವಂಥದ್ದು. ಜನರಿಗೆ ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಸೊ ಅದನ್ನು ನಾನು ತುಂಬ ಕೇಳ್ಪಟ್ಟಿದ್ದೇನೆ. ಇನ್ನೊಂದು ಭ್ರಷ್ಟಾಚಾರ, ನಾನು ಕೇಳಿರೋದು, ನನ್ನ ಕಿವಿಗೆ ಬಿದ್ದಿರೋದು, ನನ್ನ ಹತ್ರ ಜನ ಬಂದು ಹೇಳಿರೋದು, ಲಂಚ, ಭ್ರಷ್ಟಾಚಾರ ಇದೆ ತುಂಬ. ಲಂಚ ಕೊಡೋದಿದ್ರೆ ಯಾವ ಕೆಲಸನೂ ಆಗಲ್ಲ, ಫೈಲ್ಸ್ ಮೂವ್ ಆಗಲ್ಲ, ಅಕ್ರಮ ಸಕ್ರಮ ಇರ್ಬೋದು, 94 ಇದೆಲ್ಲ ಇದೆ. ಸೊ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಜನರು ನೆಮ್ಮದಿಯಿಂದ ಅವರ ಕೆಲಸ ಮುಗಿಸ್ಕೊಂಡು ಬರಬೇಕು. ಏಕೆಂದರೆ ಕೃಷಿಕರು, ರೈತರು ಹೆಚ್ಚಾಗಿ ಬರುವ ಕಾರಣ ಅವರಿಗೆ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅಧಿಕಾರಿ ವರ್ಗದವರು ಅವರಿಗೆ ಸ್ಪಂದಿಸಿ ಅವರ ಕೆಲಸ ಮಾಡಿಕೊಡ್ಬೇಕು. ಲಂಚ ಅನ್ನೋದು ಇರಬಾರ್ದು ಅನ್ನೋದು ಒಂದು. ಮತ್ತು ಉದ್ಯೋಗ ಸೃಷ್ಟಿ ಆಗ್ಬೇಕು. ನಮ್ಮ ಪುತ್ತೂರು ತಾಲೂಕಿನಲ್ಲಿ ಎಜುಕೇಟೆಡ್ಸ್ ಜಾಸ್ತಿ ಇದ್ದಾರೆ ಅಲ್ವಾ. ಆ ಯುವಕರೆಲ್ಲ ಬೆಂಗಳೂರು, ಬೇರೆ ಬೇರೆ ಕಡೆಗೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೆಚ್ಚು ಹೋಗ್ತಾರೆ ಮಕ್ಕಳು. 10,000 ಸಿಕ್ಕಲಿ, 15,000 ಸಿಕ್ಕಲಿ ಸಂಬಳಕ್ಕೆ ಬೆಂಗಳೂರಿಗೆ ಹೋಗ್ತಾರೆ. ಇಂಜಿನಿಯರಿಂಗ್ ಮಾಡಿರಲಿ, ಇನ್ನೊಂದು ಮಾಡಿರಲಿ, ಡಿಗ್ರಿ ಮುಗಿಸ್ಕೊಂಡಿರಲಿ. ಸೊ ನನಗೇನಂದರೆ ಉದ್ಯೋಗ ಸೃಷ್ಟಿ ಆಗುವಂತಹ ವ್ಯವಸ್ಥೆ ಪುತ್ತೂರು ತಾಲೂಕಿನಲ್ಲಿ ಆಗಬೇಕು. ಮೆಡಿಕಲ್ ಕಾಲೇಜ್ ಆಗಬೇಕು, ಆಸ್ಪತ್ರೆ ಆಗಬೇಕು. ಆಸ್ಪತ್ರೆ ಈಗ ಅದರ ಕತೆ ಹೇಳಿ ಪ್ರಯೋಜನ ಇಲ್ಲ ಪುತ್ತೂರಿನಲ್ಲಿ. ಯಾಕೆಂದರೆ ಮನುಷ್ಯರಿಗೆ ಆರೋಗ್ಯ ಮುಖ್ಯ. ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸುವಂಥದ್ದು. ಆಮೇಲೆ ವಿಮೆನ್ಸ್ ಡಿಗ್ರಿ ಕಾಲೇಜ್ ಕಟ್ಟಡ ಈಗಾಗಲೇ ಶಿಥಿಲಗೊಂಡಿದೆ. ನಾನು ಹೋಗಿ ಭೇಟಿ ಕೊಟ್ಟಾಗ ಅದ್ರ ರೂಫಿಂಗ್ ಎಲ್ಲ ಹಾಳಾಗಿತ್ತು. ಮಕ್ಕಳಿಗೆ ಕೂತ್ಕೊಳ್ಳೋಕೆ ಬೆಂಚು ಟೇಬಲ್ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ. ಸೊ ಮಹಿಳಾ ಕಾಲೇಜನ್ನು ಒಂದು ಬಹಳ ಒಳ್ಳೆಯ ಕಾಲೇಜ್ ಬಿಲ್ಡಿಂಗನ್ನು ಮಾಡಿ ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣ ಕೊಡಬೇಕು ಅನ್ನೋದು ಒಂದು ಆಸೆ. ಅಲ್ಲಿ ಒಂದು ಸೈನ್ಸ್ ವಿಭಾಗ ಕೂಡ ಆಗಬೇಕು. ಹೆಣ್ಮಕ್ಳಿಗೆ ಸೈನ್ಸ್ ಅಂದರೆ ಈಗ ಎಲ್ಲರೂ ಮಕ್ಕಳು ಜಾಸ್ತಿ ಸೈನ್ಸ್ ತಗೊಳ್ತಾರೆ, ಆಗಬೇಕು. ITI ಡಿಪ್ಲೊಮಾ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಆಗಬೇಕು. ಪ್ರೈವೇಟ್ ಇದೆ, ಗೌರ್ಮೆಂಟ್ ಕಾಲೇಜ್ ಬರಬೇಕಿಲ್ಲಿ. ಕ್ರಿಕೆಟ್ ಅಕಾಡೆಮಿ ಆಗಬೇಕು, ಸ್ಪೋರ್ಟ್ಸ್ ಅಕಾಡೆಮಿ ಆಗಬೇಕು, ಕ್ರಿಕೆಟ್ ಸ್ಟೇಡಿಯಂ ಆಗಬೇಕು, ಸ್ಪೋರ್ಟ್ಸ್ ಅಕಾಡೆಮಿ ಆಗಬೇಕು. ಮಕ್ಕಳಿಗೆ ನಮ್ಮ ಮಕ್ಕಳು ಇಲ್ಲಿ ಪುತ್ತೂರು ತಾಲೂಕಿಂದ ಅನೇಕ ಕ್ರೀಡಾಪಟುಗಳಿದ್ದಾರೆ. ಆ ಮಕ್ಕಳಿಗೆ ಕ್ರೀಡೆಗೆ ಪ್ರೋತ್ಸಾಹ ಮಾಡೋದಕ್ಕೆ, ಆ ಮಕ್ಕಳಿಗೆ ಬೇಕಾದಂತಹ ಸ್ಪೋರ್ಟ್ಸಿನ ಎಕ್ವಿಪ್ಮೆಂಟ್ಸ್, ಆ ಕ್ರೀಡಾ ಇದು ಸ್ಪೋರ್ಟ್ಸ್ ಅಕಾಡೆಮಿಲಿ ಪರಿಕರಗಳು ಸಿಕ್ಕೋ ಹಂಗಾಗಬೇಕು, ಟ್ರೈನಿಂಗ್ ಆಗಬೇಕು. ಆ ಮಕ್ಕಳು ಸ್ಪೋರ್ಟ್ಸಲ್ಲಿ ಹೋದರೆ ಆ ಮಕ್ಕಳಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಉದ್ಯೋಗ ಸಿಕ್ಕತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ. ಸೊ ಇದೆಲ್ಲ ಕನಸಿದೆ. ಮುಖ್ಯವಾಗಿ ರಿಕ್ಷಾ ಚಾಲಕರಿಗೆ ರಿಕ್ಷಾ ನಿಲ್ದಾಣಗಳು ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ರಿಕ್ಷಾ ನಿಲ್ದಾಣ ಮಾಡುವಂಥದ್ದು. ಅವರಿಗೆ ಆ ರಿಕ್ಷಾ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಮುಖ್ಯವಾಗಿ ನಗರಸಭೆಯ ವ್ಯಾಪ್ತಿಯಲ್ಲಿ ವಾರ್ಡ್ಗಳಲ್ಲಿ ಎಲ್ಲಿ ರಿಕ್ಷಾ ನಿಲ್ದಾಣಗಳಿದೆ ನಗರದಲ್ಲಿ ಅಲ್ಲಿ ಶೌಚಾಲಯ ಇಂಪಾರ್ಟೆಂಟ್. ಬೆಳಗ್ಗೆಯಿಂದ ಸಂಜೆ ತನಕ ಬಂದು ಕುತ್ಕೊಂಡು ಪಾಪ ಇರ್ತಾರೆ, ಅವರಿಗೆ ಅದು ವ್ಯವಸ್ಥೆ ಇಲ್ಲ. ನೋಡಿದ್ದೀನಿ ನಾನು ಅದು ಮಾಡುವಂಥದ್ದು. ಆಮೇಲೆ 2-3 ರಾಜಕಾಲುವೆಗಳಿದ್ದಾವೆ. ಒಂದು ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಪುತ್ತೂರು ಸ್ವಚ್ಛ ಪುತ್ತೂರು ಮಾಡಬೇಕು. ಪುತ್ತೂರು ಅಂದರೆ ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿದ್ದರೆ ಯಾವುದೇ ಕಾಯಿಲೆಗಳು ಆಲ್ಮೋಸ್ಟ್ ಬರುವುದಿಲ್ಲ. ಅದರಿಂದ ಆ ಕಾಲುವೆಗಳೇನಿದ್ದಾವೆ ಅವುಗಳಿಗೆ ಮೇಲೆ ಸ್ಲ್ಯಾಬ್ ಹಾಕಿ ಕವರ್ ಮಾಡಿಸೋವಂಥದ್ದು, ಹೊರಗೆ ಅದರದ್ದು ಡರ್ಟಿನೆಸ್ ಹೊರಗೆ ಹೋಗ್ದಾಗೆ.
ಇನ್ನೂ ಅನೇಕ ಯೋಜನೆಗಳಿದ್ದಾವೆ ನನಗೆ. ಆಮೇಲೆ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಮಾಡಬೇಕು ಅಂತ ಭಾಳಷ್ಟು ಆಸೆ. ನಾನು ಬೆಂಗಳೂರಿಗೆ ಹೋದಾಗ ಸಿಟಿಯಲ್ಲೆಲ್ಲ ಕಾಯಿನ್ ಹಾಕ್ಬಿಟ್ಟು ನೀರು ತುಂಬ್ಕೊಂಡು ಹೋಗ್ತಿರ್ತಾರೆ. ನಂಗೆ ಬಹಳ ಖುಷಿ ಆಗ್ತಾ ಇರತ್ತೆ ನೋಡೋಕ್ಕೆ. ಏಕೆಂದರೆ ಜನಗಳಿಗೆ ನೀರಿನಿಂದನೇ ಅನೇಕ ಕಾಯಿಲೆಗಳು ಬರುವಂಥದ್ದು. ಇವತ್ತು ನಾವು ಮನೆಯಲ್ಲಿದ್ದವರು ಕೆಂಟಂತೆ ಆಕ್ವಾಗಾರ್ಡ್ ಅಂತೆ ಫಿಲ್ಟರ್ ಹಾಕ್ಕೊಂಡಿರ್ತೀವಿ. ಹಳ್ಳಿಗಳಲ್ಲಿ ಇಲ್ಲ, ಕಾಲೋನಿಗಳಲ್ಲಿ ಇಲ್ಲ. ಸೊ ಅದಕ್ಕೆ ನಾವು ಒಂದು ಘಟಕ ಗ್ರಾಮದಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಶುದ್ಧ ನೀರಿನ ಘಟಕ ಮಾಡಿದ್ರೆ ಕಾಯಿನ್ ಹಾಕ್ತಾರೆ. 10 ಲೀಟ್ರು 5 ಲೀಟ್ರು ಮನೆಗೆ ತೊಗೊಂಡು ಹೋಗಿ ಮಕ್ಕಳ ಆರೋಗ್ಯ ಒಳ್ಳೆಯದಾಗತ್ತೆ. ಈ ಕಡೆ ಎಲ್ಲ ನಮಗೆ ಗೊತ್ತು, ಹಳ್ಳಿ ಗುಡ್ಡಗಾಡುಗಳಲ್ಲಿ ತೋರೆಯಿಂದ ಇದೆಲ್ಲ ಜರಿಯಿಂದೆಲ್ಲ ನೀರು ಹರಿದು ಬರುತ್ತೆ. ಈಗ ಮಂಗನ ಕಾಯಿಲೆಗಳಿರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಅವು ನೀರಿನಲ್ಲೇ ಬರುವಂಥದ್ದು. ಅದರಿಂದ ಒಂದು ಶುದ್ಧ ನೀರು ಸಿಕ್ಕಿದ್ರೆ ಒಳ್ಳೆಯದು ಹಳ್ಳಿ ಗ್ರಾಮದಲ್ಲಿ ಅಂತ. ಮತ್ತು ರೈತರ ಪರವಾದಂತಹ ಕೆಲಸಗಳು, ಯುವಕರ ಪರವಾದಂತಹ ಕೆಲಸಗಳು, ಮಹಿಳೆಯರ ಪರವಾದಂತಹ ಕೆಲಸಗಳನ್ನು ಮಾಡಬೇಕು, ಪುತ್ತೂರನ್ನು ಅಭಿವೃದ್ಧಿ ಮಾಡಬೇಕು ಅಂತ ಬಹಳಷ್ಟು ಆಸೆ ಇದೆ. ಅದಕ್ಕೆ ಅವಕಾಶ ಕೊಟ್ಟರೆ ಖಂಡಿತ ಆಗತ್ತೆ. ಕಳೆದ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ಪುತ್ತೂರಲ್ಲಿ ನೀವು ನೋಡಿದ ಹಾಗೆ? ಅಭಿವೃದ್ಧಿ ಅಂತ ಏನಾಗಿದೆ, ಖಾಲಿ ಮನುಷ್ಯರಿಗೆ ನಾವು ರಸ್ತೆಗಳ ಬಗ್ಗೆನೇ ಮಾತಾಡ್ತೀವಿ. ರಸ್ತೆ ಅಗತ್ಯ ಇದೆ ರಸ್ತೆ. ಆದರೆ ಆ ರಸ್ತೆಗಿಂತಲೂ ಮಿಗಿಲಾದ ಅಗತ್ಯತೆಗಳು ತುಂಬ ಇದ್ದಾವೆ ಜನಗಳಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ. ಸೊ ಅಭಿವೃದ್ಧಿ ಇಲ್ಲ, ಏನೂ ಆಗಲಿಲ್ಲ. 1,500 ಕೋಟಿ ತಂದಿದ್ದಾರೆ ಅನುದಾನ ಅನ್ನುವಂಥದ್ದು ಪುತ್ತೂರು ಕ್ಷೇತ್ರಕ್ಕೆ. ಅಭಿವೃದ್ಧಿ ಇಲ್ಲ ಅಂತ ಹೇಗೆ ಹೇಳ್ತೀವಿ? ಅದೇ ನಾನು ಯೋಚನೆ ಮಾಡ್ತಿರೋದು, ಅದು ಎಲ್ಲಿ ಹೋಯ್ತು, ಯಾವುದು ಏನು ಅಂತಾನೆ ಕಾಣ್ತಾ ಇಲ್ಲ. ನಾನು ಯಾಕೆಂದರೆ ಹಳ್ಳಿಗಳಿಗೆ ಹೋಗಿದ್ದೇನೆ, ಬೂತ್ ಮಟ್ಟಕ್ಕೆ ಹೋಗಿದ್ದೇನೆ, ಎಲ್ಲ ನೋಡ್ತೇನೆ. ಎಲ್ಲೂ ನಮಗೆ ಒಂದು ಇದು ಆಗಿದ್ಯಾ, ನಮ್ಮ ಪುತ್ತೂರಲ್ಲಿ ಇದಿದ್ಯಾ, ಇದಾಯ್ತಾ ಅಂಥದ್ದೇನಿಲ್ಲ. ರಸ್ತೆ ಮಾಮೂಲು ಡಾಮರೀಕರಣ ಹಾಕ್ತಾರೆ, ಅದಲ್ಲ. ಏನಾದರೂ ಒಂದು ಜನರು ನೆನಪಿನಲ್ಲಿಡುವಂಥದ್ದು ಇಲ್ಲ, ಇದು ನನಗೆ ವೈಯಕ್ತಿಕವಾಗಿ ಎಲ್ರಿಗೂ ಇಂಡಿವಿಜುವಲ್ ಆಗಿ ರೀಚ್ ಆಗಿರುವಂಥ ಉಪಕಾರಗಳು ಯಾವುದಿದೆ ನೆನ್ಪಿಟ್ಕೊಳ್ಳೋ ಅಂತ? ಇಲ್ಲಪ್ಪ ನಮ್ಮ MLA ಇಂಥದ್ದು ಮಾಡಿದ್ದಾರೆ, ನಮ್ಮ ಶಾಸಕರು ನಮ್ಮೂರಿಗೆ ಇಂಥದ್ದು ಮಾಡಿದ್ದಾರೆ. ನೋ, ಆಗಲೇ ಇಲ್ಲ. 2 ಪಕ್ಷಗಳಲ್ಲಿದ್ದರೂ 2 ಪಕ್ಷದಲ್ಲೂ ಆಗಲಿ. 100,000 ಕೋಟಿ ಅನುದಾನ ತಂದೆ ಅಂತ ಹೇಳ್ತಾರೆ. ಆ 1,000 ಕೋಟಿ ಅನುದಾನ ಜನರ ಬಾಯಲ್ಲಿ ಇಂಥದ್ದಿದೆ ಹುಡುಕ್ತಾ ಇದ್ದೀವಿ ಎಲ್ಲಿದೆ ಅಂತ. ಜಿಯಪ್ರಭಗೌಡವರು ಬಹಳ ವಿಸ್ತೃತವಾಗಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಕಡೆಯದಾಗಿ ನಿಮಗೆ ಏನಾದರೂ ಹೇಳುವುದಕ್ಕಿದ್ರೆ ನಿಮ್ಮ ಕಾರ್ಯಕರ್ತರಿಗೋ, ನಿಮ್ಮ ಅಥವಾ ಎದುರಾಳಿ ಕಾರ್ಯಕರ್ತರಿಗೋ, ಎದುರಾಳಿ ನಾಯಕರಿಗೋ, ಯಾರಿಗೂ ಆಗ್ಬೋದು, ಅವರೆಲ್ಲರೂ ಕೂಡ ಪುತ್ತೂರಿನವರು, ನಮ್ಮ ವೀಕ್ಷಕರಿಗೆ ನಾನು ಪುತ್ತೂರಿನಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಎಲ್ರಿಗೂ ಆ ಭಗವಂತನೇ, ನಾನು ಆ ದೇವರನ್ನು ನಂಬಿಕೊಂಡು ಹೋಗ್ತಾ ಇರೋಂಥವಳು. ಆ ದೇವರು ತೋರಿಸಿದಂತಹ ದಾರಿಯಲ್ಲೇ ಹೋಗ್ತಾ ಇರೋದು. ಇವತ್ತು ನಾನು ಕಾಂಗ್ರೆಸ್ಸಿಂದ JDSಗೆ ಬಂದಿದ್ದೀನಿ ಅಂದರೂ ಕೂಡ ಆ ದೇವರ ಇಚ್ಛೆನೇ. ಸೊ ನಾನು ಪುತ್ತೂರಿನ ಜನತೆಯಲ್ಲಿ, ಈಗ ಯಾವುದೇ ಪಕ್ಷದಲ್ಲಿದ್ದರೂ ಅವರೆಲ್ಲ ಪುತ್ತೂರು ಮತದಾರರೇ, ಕಾರ್ಯಕರ್ತರಿರಲಿ, ಯಾರೇ ಇರಲಿ, ದಳದವರಿರಲಿ, BJP. ದಿವ್ಯಪ್ರಭಾ ಅಂದರೆ ಏನು ಅಂತ ವೈಯಕ್ತಿಕರಿಗೆ, ಯುವಕರಿಗೆ ಗೊತ್ತು, ಮಹಿಳೆಯರಿಗೆ ಗೊತ್ತು, ಪುತ್ತೂರು ಜನರಿಗೆ ಗೊತ್ತಿದೆ. ಸೊ ನನಗೊಂದು ಶಕ್ತಿ ಕೊಡಿ, ಈ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾನು ಮಾಡಿ ತೋರಿಸ್ತೇನೆ, ಅವಕಾಶ ಕೊಡಿ. BJP ಪಕ್ಷವನ್ನೂ ನೋಡಿದ್ದೀರಿ, ಕಾಂಗ್ರೆಸ್ಸನ್ನು ನೋಡಿದ್ದೀರಿ, 2 ಪಕ್ಷದಿಂದಲೂ ಕೂಡ ಶಾಸಕರಾಗಿ ಬಂದಂಥವ್ರು ಏನು ಮಾಡಿದ್ದಾರೆ ಅನ್ನೋದು ಜನತೆಗೆ ಗೊತ್ತಿದೆ. ಸೊ ಅವರಿಗೂ ಕೂಡ ಒಂದು ತಲೆಯಲ್ಲಿ ಇರ್ಬೋದು, ಪರ್ಯಾಯ ಇಲ್ಲ. ಕಾಂಗ್ರೆಸ್ ಓಟು ಕಾಂಗ್ರೆಸ್ಸಿಗೆ ಮುಸ್ಲಿಮ್ಸ್ ಇದ್ದಾರಪ್ಪ, ಮುಸ್ಲಿಮ್ಸ್ ಓಟ್ ಕಾಂಗ್ರೆಸ್ಸಿಗೆ ಪಕ್ಕ. BJP ಅವ್ರಿಗಿಲ್ಲ, ನಮ್ಮ RSS ಓಟ್ ಏನೇ ಮಾಡಲಿ ನಾವು, ಅವರು RSS ಅವರು BJP ಅವರು ನಮಗೆ ಓಟ್ ಹಾಕ್ತಾರೆ ಅನ್ನುವ ಒಂದು ರಿಜಿಡ್ನೆಸ್ ಇದೆ 2 ಪಕ್ಷದವರಿಗೂ ಕೂಡ. ಅದಕ್ಕೆ ಒಂದು ಪರ್ಯಾಯ ಇಲ್ಲ. ನಿಮ್ಮನ್ನಿಬ್ಬರನ್ನು ಹೊರತುಪಡಿಸಿ ಏನೋ ಒಂದು ಹೊಸತು ಬೇಕು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಂತ ಹೇಳಿ ನಾನು ತುಂಬ ಕೇಳ್ಪಟ್ಟೆ. ನಾನು ಹೋಗುವಾಗ, ಇಲ್ಲ ನಾವು ನೋಟ ಹಾಕ್ತೀವಿ, ಸಲ ಟಿಕೆಟ್ ಮೇಡಮ್ಗೆ ಸಿಕ್ಕಲಿಲ್ಲ ಅಂದರೆ ನಾವು ನೋಟ ಹಾಕ್ತೀವಿ, BJPನೂ ಬೇಡ ಕಾಂಗ್ರೆಸ್ಸು ಬೇಡ ಅಂತ ಹೇಳಿದ್ದವು ನನ್ನ ತಲೆಯಲ್ಲಿ ಇದ್ದದ್ದಕ್ಕೆ ನಾನು ಒಂದು ನಿರ್ಧಾರ ಮಾಡಿದೆ. ಇಲ್ಲ, ಪರ್ಯಾಯ ಆಪ್ಷನ್ ಬೇಕು, ಜನಗಳಿಗೆ ಆಪ್ಷನ್ ಬೇಕು. ನಾನು ಇಂಡಿಪೆಂಡೆಂಟಾಗಿ ನಿಲ್ಬೋದಿತ್ತು. ಇಂಡಿಪೆಂಡೆಂಟಾಗಿ ನಿಂತರೆ ನಾನು ಕೊಟ್ಟುವ ಭರವಸೆಗಳನ್ನ ನನ್ನಿಂದ ಪೂರೈಸ್ಲಿಕ್ಕೆ ಆಗೋದಿಲ್ಲ. ಒಂದು ಪಕ್ಷದಲ್ಲಿ ನಿಂತಾಗ, ಯಾವುದೇ ಪಕ್ಷದಲ್ಲಿ, ಆ ಪಕ್ಷ ಅಧಿಕಾರಕ್ಕೆ ಬಂದರೆ ನಾನು ಜನಗಳಿಗೆ ಕೆಲಸ ಮಾಡಿ ಕೊಡ್ಬೋದು. ಇಂಡಿಪೆಂಡೆಂಟಾಗಿ ನಿಂತರೂ ಗೆದ್ದರೂ ಪರವಾಗಿಲ್ಲ, ಸೋತ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ತೀರ್ಮಾನ ಮಾಡಿದೆ, ಒಂದು ಪಕ್ಷದ ಅಡಿಯಲ್ಲಿ ನಿಂತರೆ, ಆ ಪಕ್ಷ JDS ಆಡಳಿತಕ್ಕೆ ಬಂದರೆ ನಾನು ಗೆಲ್ಲಿ ಸೋಲಿ ಜನರಿಗೆ ನಾನು ಕೆಲಸ ಮಾಡಿಕೊಡ್ಬೋದು ಅನ್ನುವ ನಿಟ್ಟಿನಲ್ಲಿ ನಾನು ಪಕ್ಷವನ್ನೇ ಚಾಯ್ಸ್ ಮಾಡಿದೆ. ಸೊ ನಾನು ಪುತ್ತೂರು ಜನರಲ್ಲಿ
ಕೈ ಮುಗಿದು ಕೇಳ್ಕೊಳ್ತೇನೆ, ನನಗೆ ಮತ ಕೊಡಿ, ಗೆಲ್ಲಿಸಿ, ಈ ಮನೆ ಮಗಳಿಗೆ ಒಂದು ಶಕ್ತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಎಸ್, ಇದು ದಿವ್ಯಪ್ರಭಾ ಗೌಡ ಅವರು ಹೇಳುವಂತಹ ಮಾತು. ಕಾಂಗ್ರೆಸ್ನಲ್ಲಿ ಅನ್ಯಾಯ ಆಗಿದೆ, ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲ, ನನ್ನ ಸಮುದಾಯಕ್ಕೆ ನೋವಾಗಿದೆ ಎನ್ನುವಂಥ ಕಾರಣಕ್ಕಾಗಿ ನಾನು ಹೊರಗಡೆ ಬಂದು ತಕ್ಷಣಕ್ಕೆ ನನಗೆ ಹೊಳೆದದ್ದು ಜಾತ್ಯತೀತ ನೆಲೆಯಲ್ಲಿ JDS ಪಕ್ಷ, ಅದಕ್ಕೆ ಬಂದಿದ್ದೇನೆ, ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಕನಸಿದೆ, ಅದಕ್ಕೆ ನಿಮ್ಮ ಸಹಕಾರವನ್ನು ಕೊಡಿ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂಥ ಮಾತು. ಇಷ್ಟೊತ್ತು ಸವಿಸ್ತಾರವಾಗಿ ಅವರ ಒಂದು ರಾಜಕೀಯ ಜೀವನ ಇರ್ಬೋದು, ಅದರ ಜೊತೆಗೆ ಈಗ ನಡೆದಿರುವಂಥ ವಿದ್ಯಮಾನಗಳಿರ್ಬೋದು ಅಥವಾ JDSನಲ್ಲಿ ಮಾಡ್ತಾ ಇರುವಂಥ ಸ್ಪರ್ಧೆ ಇರ್ಬೋದು, ಎಲ್ಲದರ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರು, ಇದು ಇವತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466.